$3.90 ಕೋಟಿ ವೆಚ್ಚದ ಪೈವಳಿಕೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲಾ ಕಟ್ಟಡ ಉದ್ಘಾಟನೆ. ಕೆಐಐಎಫ್ಬಿ ನಿಧಿಯಿಂದ $30.90 ಕೋಟಿ ರೂಪಾಯಿಗಳನ್ನು ಬಳಸಿಕೊಂಡು ಆಧುನಿಕ ರೀತಿಯಲ್ಲಿ ನಿರ್ಮಿಸಲಾದ ಬಹುಮಹಡಿ ಪೈವಳಿಕೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ಕಟ್ಟಡವನ್ನು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಯುಕೆ ಸೈಫುಲ್ಲಾ ತಂಗಳ್ ಅಧ್ಯಕ್ಷತೆ ವಹಿಸಿದ್ದರು. ವಿದ್ಯಾಕಿರಣಂ ಯೋಜನೆಯಡಿ ರಾಜ್ಯ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ರಕ್ಷಣಾ ಕಾರ್ಯಕ್ರಮದ ಭಾಗವಾಗಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಕೇರಳದಲ್ಲಿ ಸಾರ್ವಜನಿಕ ಶಿಕ್ಷಣ ಕ್ಷೇತ್ರವು ಶ್ರೇಷ್ಠತೆಯ ಹಾದಿಯಲ್ಲಿದೆ ಹಾಗೂ ದೇಶದಲ್ಲಿ ರಸ್ತೆಗಳು ಹಾಗೂ ಸೇತುವೆಗಳು ಇಲ್ಲದಿದ್ದಾಗ ನಮ್ಮ ಪೂರ್ವಜರು ಶಿಕ್ಷಣ ಸಂಸ್ಥೆಗಳನ್ನು ತರಲು ಶ್ರಮಿಸಿದರು ಎಂದು ಶಾಸಕರು ಹೇಳಿದರು. ബ്ലോക്ക് പഞ്ചായത്തിന്റെയും ഗ്രാമപഞ്ചായത്തിന്റെയും ടീച്ചേഴ്സിന്റെയും പാരന്റ്സിന്റെയും ഈ നാട്ടിലെ പൗരപ്രമുഖരുടെയും കുട്ടികളുടെയും സാന്നിധ്യത്തിൽ ഇവിടെ ഇന്ന് സമർപ്പിക്കപ്പെട്ടത്. നമുക്കറിയാം, വിദ്യാഭ്യാസ മേഖലയിൽ ഇന്ത്യക്ക് ദിശ കാണിച്ചു കൊടുത്ത ഒരു സംസ്ഥാനമാണ് നമ്മുടെ കേരളം. ഇപ്പോഴും ഇന്ത്യയിലെ എല്ലാ സംസ്ഥാനങ്ങളുടെയും വിദ്യാഭ്യാസ മേഖല ഒരു പരിശോധനയ്ക്ക് വിധേയമാക്കിയാൽ കേരളത്തിലെ ഏറ്റവും ಪ್ರಾಂಶುಪಾಲ ರಘುರಾಮ ಆಳ್ವ ಕೆಬಿ ಸ್ವಾಗತಿಸಿದರು. ಪೈವಳಿಕೆ ಪಂಚಾಯತ್ ಅಧ್ಯಕ್ಷೆ ಬದ್ರುನ್ನಿಸಾ ಸಲೀಂ, ತಾಯಿ ಸಮಿತಿ ಅಧ್ಯಕ್ಷೆ ಸುನೀನಾ, ಬ್ಲಾಕ್ ಪಂಚಾಯತ್ ಸದಸ್ಯ ಅಜೀಜ್ ಮೆರಿಕೆ, ಪಂಚಾಯಿತಿ ಸದಸ್ಯರಾದ ರಜಾಕ್ ಚಿಪ್ಪಾರ್, ವಿಶ್ವನಾಥ ಕೆ ಕಯ್ಯಾರ್, ರಫೀಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.